ಹೊಸಕೋಟೆ ತಾಲೂಕಿನ ಅನಗೊಂಡಳ್ಳಿ ಹೋಬಳಿಯ ದೇವನಗುಂದಿ, ದುನ್ಸಂದ್ರ ಕ್ರಾಸ್, ಕಣೇಕಲ್ ಕ್ರಾಸ್ ಹಾಗೂ ದೊಡ್ಡ ದುನ್ಸಂದ್ರ ಗ್ರಾಮಗಳಲ್ಲಿ ಸುಮಾರು 70 ಲಕ್ಷ ರು ವೆಚ್ಚದಲ್ಲಿ ಹೈಮಾಸ್ಟ್ ಲೈಟ್ ಉದ್ಘಾಟನೆ, ಓವರ್ ಟ್ಯಾಂಕ್ ಉದ್ಘಾಟನೆ, ಚರಂಡಿ ಮತ್ತು ರಸ್ತೆ ಕಾಮಗಾರಿಗಳಿಗೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶರತ್ ಬಚ್ಚೇಗೌಡರು ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಅನಗೊಂಡಳ್ಳಿ ಹೋಬಳಿ ಉಸ್ತುವಾರಿಯಾದ ಬೋಧನಹೊಸಳ್ಳಿ ಪ್ರಕಾಶ್, ಕಾಂಗ್ರೆಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಸ್ಸಂದ್ರ ಕೃಷ್ಣಾರೆಡ್ಡಿ, ಮುಖಂಡರಾದ ಹಾರೋಳ್ಳಿ ದೇವರಾಜ್, ಸಮೇತನಹಳ್ಳಿ ಸೊಣ್ಣಪ್ಪ, ಲಕ್ಷ್ಮಣ್ ಸಿಂಗ್, ಮುತ್ಸಂದ್ರ ಕೃಷ್ಣಾರೆಡ್ಡಿ, ದೇವನಗುಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾರೇಗೌಡ, ಉಪಾಧ್ಯಕ್ಷೆ ರತ್ನ ಗೋವಿಂದರಾಜ್, ಅನಗೊಂಡಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಷ್ಮಾ ಪ್ರದೀಪ್, ಉಪಾಧ್ಯಕ್ಷ ರಾಜ್ಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುತ್ಕೂರು ಸಂತೋಷ್ ಕುಮಾರ್, ದೇವನಗುಂದಿ ಡಿಕೆ ಮಂಜುನಾಥ್, ಅನ್ನಪೂರ್ಣ, ಅಶೋಕ್, ದೊಡ್ಡನ್ಸಂದ್ರ ಹೇಮಂತ್ ಕುಮಾರ್, ಮುಖಂಡರಾದ ಡಿಸಿ ಮುನಿರತ್ನಮ್ಮ, ಗೋಪಾಲಪ್ಪ, ದೊಡ್ಡನ್ಸಂದ್ರ ಮುಖಂಡರಾದ ಡಿಎ ಮಂಜುನಾಥ್, ಶ್ರೀನಿವಾಸ್, ಸುರೇಶ್, ಚಂದ್ರಾರೆಡ್ಡಿ, ರಾಮು, ನಂಜಣ್ಣ ಹಾಗೂ ಹೋಬಳಿಯ ಎಲ್ಲ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. मुरारिसुरार्चितलिङ्गं निर्मलभासितशोभितलिङ्गम् जन्मजदुःखविनाशकलिङ्गं तत्प्रणमामि सदा शिवलिङ्गम् देवमुनिप्रवरार्चितलिङ्गं कामदहं करुणाकरलिङ्गम् रावणदर्पविनाशनलिङ्गं तत्प्रणमामि सदा शिवलिङ्गम् सुगन्धिसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिवेष्टितशोभितलिङ्गम् दक्षसुयज्ञविनाशनलिङ्गं तत्प्रणमामि सदा शिवलिङ्गम् कुङ्कुमचन्दनलेपितलिङ्गं पङ्कजहारसुशोभितलिङ्गम् सञ्चितपापविनाशनलिङ्गं प्रणमामि सदा शिवलिङ्गम् देवगणार्चितसेवितलिङ्गं भावैर्भक्तिभिरेव च लिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम् अष्टदलोपरिवेष्टितलिङ्गं सर्वसमुद्भवकारणलिङ्गम् अष्टदरिद्रविनाशनलिङ्गं तत्प्रणमामि सदा शिवलिङ्गम् सुरगुरुसुरवरपूजितलिङ्गं सुरवरपुष्पसदार्चितलिङ्गम् परात्परं परमात्मकलिङ्गं तत्
प्रणमामि सदा शिवलिङ्गम् लिङ्गाष्टकमिदं पुण्यम् यः पठेत् शिवसन्निधौ शिवलोकमवाप्नोति शिवेन सह मोदते। ಹನಗೊಂಡಹಳ್ಳಿ ಹೋಬಳಿಗೆ ಸೇರಿದಂತ ದುನ್ಸಂದ್ರ ಗ್ರಾಮಗಳಲ್ಲಿ ಸುಮಾರು ಒಂದು 50 ಲಕ್ಷ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿದ್ದೀವಿ. ದುಬೈಲ MLA ಲ್ಯಾಡಲ್ಲಿ ಸುಮಾರು ಒಂದು 25 ಲಕ್ಷ ಮತ್ತೆ PWD ಗ್ರಾಂಟ್ ಇಂದ SCP TSP ಅಡಿಯಲ್ಲಿ ನಮ್ಮ ದೇವನಗುಂದಿಯಲ್ಲಿ ಮತ್ತೆ ನಮ್ಮ ದುನ್ಸಂದ್ರದಲ್ಲಿ 2 ಕಡೆ SCP TSP ಕಾಂಪೋನೆಂಟ್ ಅಲ್ಲಿ ಸುಮಾರು ಒಂದು 30 ಲಕ್ಷ ಅಭಿವೃದ್ಧಿ ಕಾಮಗಾರಿಗಳು ಮತ್ತೆ ನಮ್ಮ MLC ರವೀಣ್ ಅವರ ಅಡಿಯಲ್ಲಿ ಒಂದು 20 ಲಕ್ಷದ ಅಭಿವೃದ್ಧಿ ಕಾಮಗಾರಿಗಳು ಮತ್ತೆ MLA ಲ್ಯಾಡಲ್ಲಿ ಸುಮಾರು ಒಂದು 10 ಲಕ್ಷ ಕಾಮಗಾರಿ, ಟೋಟಲ್ ಆಗಿ ಒಂದು 50-60 ಲಕ್ಷ ರೂಪಾಯಿ ಅಷ್ಟು ಅಭಿವೃದ್ಧಿ ಕಾಮಗಾರಿಗಳು 2 ಗ್ರಾಮಗಳು. ಅಂದರೆ ಜನಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದೆ, ನಮ್ಮ ತಾಲೂಕಲ್ಲಿ ಎಲ್ಲಿ ಜನಸಂಖ್ಯೆ ಬೆಳೀತಾ ಇದೆ ಈ ಭಾಗಗಳಲ್ಲಿ ಅಭಿವೃದ್ಧಿ ಕಾಮಗಾರಿ ಜೊತೆಗೆ ಗ್ರಾಮ ಪಂಚಾಯಿತಿಯ ಒಂದು ನಿಧಿಯಲ್ಲಿ ಒಂದು ಮತ್ತೆ ಅದೊಂದು ನಿಧಿಯಲ್ಲಿ ಇವತ್ತು ನಮ್ಮ ದುನ್ಸಂದ್ರ ಗ್ರಾಮ ಬೆಳೆದಿದೆ. ದುನ್ಸಂದ್ರ ಗ್ರಾಮಕ್ಕೆಲ್ಲ ನೀರು ಸರಬರಾಜು ಮಾಡೋಕ್ಕೆ ಓವರ್ ಹೆಡ್ ಟ್ಯಾಂಕು ಸುಮಾರು ವರ್ಷಗಳ ಒಂದು ಗ್ರಾಮಸ್ಥರ ಎಲ್ಲರ ಒಂದು ಕೋರಿಕೆ ಇತ್ತು, ಒಂದು ಬಯಕೆ ಇತ್ತು. ಇವತ್ತು ಅದು ಈಡೇರಿದೆ. ಗ್ರಾಮಕ್ಕೆಲ್ಲಕ್ಕೂ ಕೂಡ ಇವತ್ತು ಏನು ನಮ್ಮ ಓವರ್ ಹೆಡ್ ಟ್ಯಾಂಕ್ ಇದೆ, ಓವರ್ ಹೆಡ್ ಟ್ಯಾಂಕ್ ಮೂಲಕ ಊರಿಗೆಲ್ಲ ಕೂಡ ನೀರು ಸರಬರಾಜು ಆಗಂತ ಕೆಲಸ ಕೂಡ ಇವತ್ತು ನಾವು ಮಾಡ್ಕೊಂಡಿದ್ದೀವಿ.